काही फिल्म कशी झाला यस थँक्यू आमगेलोटू फिल्माचे हिरो सुमुख श्रीमुख तशीची हिरोईन जेवण आशिल्ले अनगा भट तशीची हिरोला अम्माल पार्ट केलेला प्रतिभा रೈ आनी असाची आतांनी तुमका एक 2 उत्तर तुमगे उलयतात ಕನ್ನಡ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮೂವಿಗೆ ಬಂದಿದ್ದೀರಿ, 2 ಗಂಟೆ ಸ್ಪೆಂಡ್ ಮಾಡಿದ್ದೀರಿ ಇಲ್ಲಿ ನಮಗೋಸ್ಕರ. ತುಂಬ ಖುಷಿ ಆಗ್ತಾ ಇದೆ. ಎಂಜಾಯ್ ಮಾಡಿದ್ದೀರಲ್ಲ ಎಲ್ಲ? ಥ್ಯಾಂಕ್ ಯು ಸೊ ಮಚ್. ನೀವು ಖುಷಿ ಪಟ್ಟರೆ ನಮ್ಗೆ ತುಂಬ ಖುಷಿ ಆಗ್ತದೆ. ಎಲ್ಲ ನಗಾಡ್ತಾ ಇರೋದು ನನಗೆ ಕೇಳ್ತಿತ್ತು, ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಓಕೆ, ನೀವು ನಗಾಡಿದಾಗೆಲ್ಲ ತುಂಬ ಖುಷಿ ಆಗ್ತಾ ಇತ್ತು. 4 ವರ್ಷದ ಶ್ರಮ ಇದು. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಮೂವಿ ಎಕ್ಸ್ಪೀರಿಯನ್ಸ್ನ ಹಾಕಿ, ಸೊ ದ್ಯಾಟ್ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಸರ್ಕಲ್ ಕೂಡ ಹೋಗಿ ನೋಡಲಿ. ಬುಕ್ ಮೈ ಶೋಲೆಲ್ಲ ರೇಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮದು ಆ್ಯಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಡಾಕ್ಟರ್ ಪ್ರತಿಭಾ ರೈ, ಕೆಲವರಿಗೆ ಗೊತ್ತಿರಬಹುದೇನೋ ನಾನಿಲ್ಲಿ. ಇದು ನಮ್ಮ ಬಿಗಿನರ್ಸ್ ಮೂವಿ, ಫಸ್ಟ್ ಮೂವಿ. ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬೇಕು. ಯಾಕಂದರೆ ಯಾವುದೇ ಸ್ಟಾರ್ ಕಾಸ್ಟಿಂಗ್ ಇಲ್ಲ, ಯಾರೋ ಸ್ಟಾರನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಪಬ್ಲಿಸಿಟಿ ಆ ಥರ ಏನಿಲ್ಲ. ಅದರಿಂದ ಇದು ನಿಮ್ಮೆಲ್ಲರ ಪ್ರೋತ್ಸಾಹದ ಮೇಲೆ ಮುಂದೆ ಹೋಗಬೇಕು. ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಬೇಕು. ನೀವು ನಿಮ್ಮ ಕಾಂಟ್ಯಾಕ್ಟ್ಸಿಗೆ ಎಲ್ಲರಿಗೂ ಹೇಳಿ ಒಳ್ಳೆ ರಿವ್ಯೂ ಕೊಡಿ ಅನ್ನೋದೊಂದೇ ನಮ್ಮ ಕೋರಿಕೆ. ಥ್ಯಾಂಕ್ ಯು. ಕೊನೆಯದಾಗಿ ಇಲ್ಲಿ ಲಾಸ್ಟ್ ಸೀನಲ್ಲಿ ಅವರು ಅಂಗಡಿಯವರು ಒಬ್ಬರು ಮಾಲೀಕರು ನಿಮಗೆ ಕಾಣಲಿಕ್ಕೆ ಸಿಕ್ಕಿದ್ರು, ನೀವು ತುಂಬ ಜನ ನೋಡಿದಿರಿ. ಅವರು ರಾಘವೇಂದ್ರ ಕುಡುವ ಅಂತ ಹೇಳಿ ನಮ್ಮೆಲ್ಲರ ಮಿತ್ರರು, ಹಾಗೆ ಈ ಸಿನಿಮಾದ ನಿರ್ಮಾಪಕರು, ಪ್ರೊಡ್ಯೂಸರ್. ಆದ್ದರಿಂದ ನಮ್ಮದೇ ಒಂದು ತಂಡ, ನಮ್ಮದೇ ಊರಲ್ಲೆಲ್ಲ ಶೂಟಿಂಗ್ ಆದದ್ದು ನಮ್ಮವರೇ ಎಲ್ಲ. ಆದ್ದರಿಂದ ಅವರೆಲ್ಲ ಹೇಳಿದ್ರು ನಿಮಗೆ ಇದು ನಾವು ಮಾತ್ರ ನೋಡೋದಲ್ಲ, ಇನ್ನೂ ಕೂಡ ಹೆಚ್ಚಿನ ಪ್ರಚಾರ ಮಾಡಿ ಕನಿಷ್ಠ ಒಬ್ಬೊಬ್ಬರು 10 ಮಂದಿ ಮಿನಿಮಮ್ ಈ ಒಂದು ಸಿನಿಮಾವನ್ನು ಇಲ್ಲಿ ನೋಡುವ ಹಾಗೆ ನೀವು ಮಾಡಿದರೆ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತದೆ. ಮತ್ತು ಅವರು ಹೇಳಿದರು ಬಿಗಿನರ್ಸ್ ಅಂತ ಹೇಳಿ, ಎಲ್ಲ ಒಂದು ಈ ಸಿನಿಮಾವನ್ನು ಯಾರೆಲ್ಲ ಮಾಡಬೇಕಂತ ಬಿಗಿನರ್ಸ್ ಇದ್ದಾರೆ ಅವರಿಗೂ ಕೂಡ ಪ್ರೋತ್ಸಾಹ. ಹಾಗೆ ಅವರು ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ಒಂದು ಸಣ್ಣ ಬಜೆಟಲ್ಲಿ ಒಂದು ಚಂದ ಮಾಡಿ ಸಿನಿಮಾ ಮಾಡಿದರೂ ಕೂಡ ಹಿಂದಿನ ಸಿನಿಮಾದಿಂದ ಧೈರ್ಯ ಬಂತು ಹೇಳಿ. ಅದೇ ಇವರ ಸಿನಿಮಾನು ಕೂಡ ನೋಡಿ ಮುಂದೆ ಅವರಿಗೆ ಸಹ ಧೈರ್ಯ ಬರಬೇಕು. ಆದರೆ ಮತ್ತೊಮ್ಮೆ ಇವರ ಒಂದು ಇಡೀ ತಂಡದ ಒಂದು ಸಿನಿಮಾ ಮತ್ತೊಂದು ನಾವು ನೋಡುವಂತೆ ಆಗಲಿ ಅಂತ ನಾವು ನಮ್ಮ ತಂಡದಿಂದ ಹಾರೈಸ್ತೇವೆ. ಎಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೊಡಿ. ಮತ್ತು ಕೊನೆಯಲ್ಲಿ ನಾವೀಗ ಹೊರಗೆ ನಿಲ್ತೇವೆ. ನಿಮ್ಮೆಲ್ಲರ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ಸುಂದರವಾಗಿ ಹಂಚಿಕೊಂಡ್ರೆ ಅದರಿಂದ ಮತ್ತು ಕೂಡ ಜನರು ಪ್ರೇರಣೆ ಹೊಂದಿ ಈ ಒಂದು ಸಿನಿಮಾ ನೋಡಲಿಕ್ಕೆ ಬರ್ತಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಯೂತ್ ಆಫ್ GSB ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರನ್ನು ಒಂದು ಪ್ರೀತಿಯಿಂದ, ಇವರ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಒಂದು ನಮ್ಮದೇ ಒಂದು ತಂಡ ಇಲ್ಲಿ ಬಂದಿದೆ, ಇವರನ್ನು ಭೇಟಿ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೀರೋ ಹೀರೋಯಿನ್ ಹಾಗೂ ನಮ್ಮ ಡಾಕ್ಟರ್ ಪ್ರತಿಭಾ ರೈ ಅವರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಇಡೀ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. थँक्स यूथ ऑफ GSB फर्स्ट सांगू बेस्ट पावता. मस्त म्हणा, मस्त फुल एन्जॉय केलं. मस्त थँक्स म्हणून सांगता तुमका. आणि ऍक्टिंग वाईज सगळ्यांनी पळो का अपास पण हांव रिक्वेस्ट 1 मिनिट जाल्यार बोरिंग म्हणून जाय ना, फुल लायक जालाय. काय झालं, एक सुपर मूवी म्हणून म्हणतात. लाईफ कसं ना एक सोसायटी राबून कशी करका म्हणून एक मूवी ಅಂತ दाखवला ಬಾರ್ ಲೈಕ್ ಬಾರಿ ಲೈಕ್ ಮೂವಿ. ರಿಯಲಿಸ್ಟಿಕ್ ಆಕ್ಟಿಂಗ್ म्हणून येतं पुरे जण पळो काय झालेलेच. मेघल जन्म का ಒಟ್ಟು 4 पिक्चर पळोचे. आज एक असतं असेल नाही ಒಟ್ಟು पळायला नाही टीम या सेरून 4 तंत्र 3 मित्र हे करणे मग गेलेला आपला आज सगळंची लास्ट टाइम बसणार. सूपर फिल्म, पुरा जन पळोत का जनल फिल्म लाईक मॉरल आशिल्लें, खुशी जाला. लायक बिगिनर्स मूवी म्हणून कळ्ळें तित म्हणटा लायक मॉरल एज मूवी. आनी थ्रू आउट द मूवी लायक फ्लो आशिल्लें, लायक ಸ್ವಲ್ಪ तेंते कॉमेडी आशिल्लें आनी लायक मॉरल आशिल्लें. लायक मनशान आयचेर कसो कोरता तें पुराय एकदम चंद रितीर काडला. सूपर मूवी लायक अस सिंपल लायक अस स्टोरी बारी लायक सिंगल टाइप स्टोरी एक मात बार लायक जाला. सूपर कॉमेडी रियल स्टोरी. मुरारीनगर कडे एक्सप्रेशन्स अंत सूपर जाला तागेला, बार लायक केला ताणे. एक्टिंग लायक जाला आणि सूपर स्टोरी सूपर. मुरारीनगर कडे जावची मस्त फिल्म मेळ्ळो ताका. त्यांचे यंग जनरेशन कशी मंकड जाता ती म्हणलेली एक लायक एक दाखयला त्यांचं.
ऍक्टिंग सुपर जाला आणि फुल नॅचरल जाऊन ऍक्टिंग केल्याची सो आम्ही मस्त जनाक आणि मुखारी कोण फिल्म पळून तांकां वॉच करचे तशें आमी सपोर्ट करका जलाल दिल्ली जनाक रीच आउट जायचो आनी आमी पळोवंक येवंक एक मोटिवेशन जाला मूवी बेस्ट आसा आनी हिरो म्हाका सेकंड अनंत पळयला म्हणके जाला सेम कॅरेक्टर आयला थँक्यू लायक आशिल्लें एक रियल लायफान एक एक पाटी तसले प्रॉब्लम येता ते आनी तूं दाखोवन दिला ते लायक आशिल्लें इली पाषाण उंटा रॅट पॉइजन